14 ಒಂದು ವಿಶೇಷವಾದಂತಹ ದಿನ. ಈ ದಿವಸ ವಿಶ್ವದಾದ್ಯಂತ ವಿಶ್ವ ರಕ್ತದಾನಿಗಳ ದಿನ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ರಕ್ತದಾನದ ಮಹತ್ವದ ಬಗ್ಗೆ, ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಆಚರಣೆಯನ್ನು 2004ರಲ್ಲಿ ಆರಂಭಿಸಲಾಯಿತು. ಜೂನ್ 14 ಯಾಕೆ ಅಂದರೆ ರಕ್ತದ ಗುಂಪನ್ನು ಕಂಡುಹಿಡಿದಂತಹ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರು ಹುಟ್ಟಿದಂತಹ ದಿನ. ಅವರು ರಕ್ತದ ಗುಂಪನ್ನು ಸಂಶೋಧನೆ ಮಾಡಿದ ಕಾರಣದಿಂದ ಲಕ್ಷಾಂತರ ಜನರ ಜೀವವನ್ನು ಉಳಿಸಲಿಕ್ಕೆ ಇವತ್ತು ವೈದ್ಯರಿಗೆ ಸಾಧ್ಯವಾಗ್ತಿದೆ. ಒಬ್ಬ ವ್ಯಕ್ತಿಯ ರಕ್ತವನ್ನು ಇನ್ನೊಬ್ಬ ವ್ಯಕ್ತಿಯ ರಕ್ತ ಪೂರಣ ಮಾಡಲಿಕ್ಕೆ ಕೊಡಬಹುದು ಅನ್ನುವ ಒಂದು ನಮ್ಮ ವಿಶೇಷವಾದಂಥ ಒಂದು ಪ್ರಯತ್ನಕ್ಕೆ ಜಯ ಸಿಕ್ಕಂಥ ಈ ಒಂದು ರಕ್ತದ ಗುಂಪನ್ನು ವರ್ಗೀಕರಣ ಮಾಡಿದ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರನ್ನು ನೆನಪಿಸಿಕೊಳ್ಳುವ ಸುದಿನ. ಈ ಹಿನ್ನೆಲೆಯಲ್ಲಿ ವಿಶ್ವದಾದ್ಯಂತ ಈ ರಕ್ತದಾನಿಗಳ ದಿವಸ ಅಂತೇಳಿ ಆಚರಣೆ ಮಾಡಿ ಜನರಲ್ಲಿ ಮತ್ತಷ್ಟು ರಕ್ತದಾನ ಮಾಡಲಿಕ್ಕೆ ಪ್ರೇರೇಪಣೆ ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ನಿರಂತರವಾಗಿ ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇದೆ, ಜನರಿಗೆ ಸ್ಫೂರ್ತಿ ನೀಡ್ತಾ ಇದೆ, ಪ್ರೇರಣೆ ನೀಡ್ತಾ ಇದೆ. ನಮ್ಮ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಇರುವಂಥ 5 ರಿಂದ 6 ಲೀಟರ್ ರಕ್ತದಲ್ಲಿ ಒಮ್ಮೆ ರಕ್ತದಾನ ಮಾಡುವಾಗ ಕೇವಲ 330 ml ರಕ್ತವನ್ನು ಮಾತ್ರ ನಾವು ತೆಗೆಯುವಂಥದ್ದು. ಇದನ್ನು 40 ದಿವಸದ ಒಳಗೆ ಇನ್ನೊಬ್ಬ ವ್ಯಕ್ತಿಗೆ ಕೊಡಲಿಕ್ಕೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಒಂದು ದೇಶದ ಸಾಮಾನ್ಯವಾಗಿ ಹೇಗೆ ನಾವು ಲೆಕ್ಕಾಚಾರ ಮಾಡ್ತೇವೆ ಅಂತ ಹೇಳಿದರೆ, ಒಂದು ದೇಶದ ಜನಸಂಖ್ಯೆಯ ಅಟ್ಲೀಸ್ಟ್ 1% ಜನರು ರಕ್ತದಾನ ಮಾಡಬೇಕು ಅಂಥೇಳಿ ಒಂದು ಜನರಲ್ ಕ್ಯಾಲ್ಕುಲೇಷನ್. ನಮ್ಮ ದೇಶದ 140 ಕೋಟಿಯಲ್ಲಿ ಅಟ್ಲೀಸ್ಟ್ 10 ಕೋಟಿ ಜನರು ರಕ್ತದಾನ ಮಾಡಿದರೆ ನಮ್ಮ ದೇಶದ ರಕ್ತದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಇದೆ. ಆದರೆ ವಿಪರ್ಯಾಸ ಅಂದರೆ ನಮ್ಮ ದೇಶದಲ್ಲಿ ಕೇವಲ 1-1.5 ಕೋಟಿ ಜನ ಮಾತ್ರ ರಕ್ತದಾನ ಮಾಡ್ತಾ ಇದ್ದಾರೆ. ರಕ್ತವನ್ನು ನಾವು ಕೃತಕವಾಗಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲದ ಕಾರಣ ರಕ್ತದಾನಿಗಳಿಂದಲೇ ಬರಬೇಕು. ಈ ಹಿನ್ನೆಲೆಯಲ್ಲಿ ಹೆಚ್ಚು ಯುವಕರು ರಕ್ತದಾನಕ್ಕೆ ಮುಂದಾಗಬೇಕು. ಈ ಕಾರಣದಿಂದ ನಾವು ಇವತ್ತು ಇಲ್ಲಿ ನಮ್ಮ ಗೃಹರಕ್ಷಕ ದಳದ ಕಚೇರಿಯಲ್ಲಿ ದಾಖಾ ಜಿಲ್ಲಾ ಗೃಹರಕ್ಷಕ ದಳ ಮತ್ತು ದಾಖಾ ಜಿಲ್ಲಾ ಪ್ರೌಢ ರಕ್ಷಣಾ ಪಡೆ ಇದರ ಆಶ್ರಯದಲ್ಲಿ ತೇಜಸ್ವಿನಿ ಆಸ್ಪತ್ರೆ ಮಂಗಳೂರು ಇವರ ಒಂದು ಸಹಕಾರದೊಂದಿಗೆ ಈ ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಎಲ್ಲ ರಕ್ತದಾನಿಗಳಿಗೆ ಶುಭವಾಗಲಿ, ಮತ್ತಷ್ಟು ಯುವಕರು ಮುಂದೆ ಬಂದು ರಕ್ತದಾನ ಮಾಡುವಂತಾಗಲಿ. ಆ ಮೂಲಕ ಮತ್ತಷ್ಟು ಪ್ರಾಣಗಳನ್ನು ಉಳಿಸುವ ವೈದ್ಯರ ಕೆಲಸಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಜೈ ಹಿಂದ್. ಈ ವಿಶ್ವ ರಕ್ತದಾನಿಗಳ ದಿನದಂದು ಸಮಾಜ ಬಾಂಧವರಲ್ಲಿ ನನ್ನದು ಒಂದೇ ಒಂದು ಕಳಕಳೆಯ ವಿನಂತಿ ಏನೆಂದರೆ, ರಕ್ತದಾನ ಮಾಡೋದರಿಂದ ದಾನಿಗೆ ಜಾಸ್ತಿ ಲಾಭ ಹೊರತಾಗಿ ಪೇಷಂಟಿಗೆ ಅಲ್ಲ. ನಾವು ಈ ರಕ್ತದಾನವು ಮಾಡೋದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಉತ್ತೇಜನಗೊಂಡು ಅದರಿಂದ ನಮ್ಮ ಬಾಡಿಗೆ ಅದೆಷ್ಟೋ ಉಪಕಾರ ಆಗ್ತದೆ. ಅದರಿಂದ ನಾವು ಈ ರಕ್ತದಾನದ ಮಹತ್ವವನ್ನು ಅರಿತುಕೊಂಡು ನಮ್ಮ ಈ ಹಳೆಯ ರಕ್ತಕಣಗಳನ್ನು ಹೊರಗಡೆ ಹಾಕಿ ಹೊಸ ಕಣಗಳನ್ನು ಪಡೆಯುವಂಥ ಈ ಸದುಪಯೋಗವನ್ನು ಬಳಸಿಕೊಂಡು ಕನಿಷ್ಠ ಪಕ್ಷ 3 ತಿಂಗಳಿಗೆ ಒಮ್ಮೆ ಆದರೂ ರಕ್ತವನ್ನು ದಾನ ಮಾಡುವುದರಿಂದ ಅಥವಾ ರಕ್ತವನ್ನು ಕೊಡುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಅದೇ ರೀತಿಯಲ್ಲಿ ಅದೆಷ್ಟೋ ಪ್ರಾಣಗಳನ್ನು ಕಾಪಾಡಬಹುದು. ಹೆಚ್ಚಾಗಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ನಾವು ನೋಡ್ತೇವೆ, ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವ ಆಗ್ತದೆ. ಅದೇ ರೀತಿ ಅಪಘಾತಗಳನ್ನು ಹೊಂದಿದಂತಹ ರೋಗಿಗಳು ಆಸ್ಪತ್ರೆಗೆ ಬಂದಾಗ ಅದೆಷ್ಟೋ ರಕ್ತದ ಅಗತ್ಯ ಇರ್ತದೆ. ಅಂಥ ಸಮಯದಲ್ಲಿ ಅಂತಹ ಒಂದು ತುರ್ತು ಸಮಯದಲ್ಲಿ ನಮಗೆ ರಕ್ತದ ಕೊರತೆ ಉಂಟಾದಾಗ ಪ್ರಾಣವನ್ನು ಕಾಪಾಡಲಿಕ್ಕೆ ತುಂಬ ವೈದ್ಯರಿಗೆ ಕಷ್ಟ ಆಗ್ತದೆ. ಆದ್ದರಿಂದ ಈ ಒಂದು ಮಹತ್ವವನ್ನು ಅರಿತುಕೊಂಡು ಜನಸಾಮಾನ್ಯರು ರೆಗ್ಯುಲರ್ ಆಗಿ ಒಂದು ರಕ್ತವನ್ನು ಕೊಡುವುದರಿಂದ ಆಸ್ಪತ್ರೆಗಳಲ್ಲಿ ಅಥವಾ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತದ ಒಂದು ಕೊರತೆ ಉಂಟಾಗುವುದಿಲ್ಲ. ಅದರಿಂದಾಗಿ ಅದೆಷ್ಟೋ ಪ್ರಾಣಗಳನ್ನು ಉಳಿಸಬಹುದಾಗಿದೆ. ಯಾರು ರಕ್ತದಾನ ಮಾಡಬಹುದು ಅಂದರೆ, ಈ ಸಾಮಾನ್ಯವಾಗಿ ಆರೋಗ್ಯವಂತ ಮಹಿಳೆಯರು ಅಥವಾ ಪುರುಷರು 40 kg ಮೇಲ್ಪಟ್ಟು ಅಥವಾ ಹಿಮೋಗ್ಲೋಬಿನ್ ಅಂಶ 10 ರಿಂದ ಮೇಲಿದ್ದರೆ ಅಥವಾ ಯಾವುದೇ ಒಂದು ದುಶ್ಚಟಗಳು ಇಲ್ಲದಿದ್ದಲ್ಲಿ ಅಥವಾ ಯಾವುದೇ ರಕ್ತದೊತ್ತಡ ಅಥವಾ ಮಧುಮೇಹದಂತಹ ಯಾವುದೇ ಕಾಯಿಲೆಗಳು ಇಲ್ಲದಿದ್ದಲ್ಲಿ ಅವರು ಯಾವುದೇ ನಿಸ್ಸಂಶಯವಾಗಿ ರಕ್ತದಾನವನ್ನು ಮಾಡಬಹುದು. ಇಲ್ಲಿ ನಾವು ರಕ್ತದಾನದ ಸಂದರ್ಭದಲ್ಲಿ ನಮಗೆ ಅಲ್ಲಿ ತಜ್ಞ ವೈದ್ಯರು ಇರ್ತಾರೆ. ಅವರು ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಿಮ್ಮದ ಒಂದು ಪರೀಕ್ಷೆಗಳನ್ನು ಮಾಡಿ ತದನಂತರವೇ ರಕ್ತವನ್ನು ತೆಗೆದುಕೊಳ್ಳುವಂಥದ್ದು. ಅದರಿಂದ ನಮ್ಮ ದೇಹದ ಒಂದು ಪರೀಕ್ಷೆಯು ಇದರ ಮೂಲಕ ಆಗ್ತದೆ.
ಕೇವಲ ನಮ್ಮ ಮುರಳಿ ಮೋಹನ್ ಡಾಕ್ಟರ್ ಅವರು ಹೇಳಿದ ಹಾಗೆ ಕೇವಲ 350 ml ರಕ್ತವನ್ನು ಒಂದು ಬಾರಿಗೆ ಕೊಡಲ್ಪಡ್ತದೆ. ಅದರಿಂದಾಗಿ ಎಷ್ಟೋ ಜೀವವನ್ನು ರಕ್ಷಿಸುವಂತಹ ಒಂದು ಕಾರ್ಯ ಆಗ್ತದೆ. ಸೊ ಒಬ್ಬ ತಜ್ಞ ವೈದ್ಯನಾಗಿ, ಅದೇ ರೀತಿಯಲ್ಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಎಲ್ಲ ಸಮಾಜ ಬಾಂಧವರಲ್ಲಿ ನನ್ನ ವಿನಂತಿ ಇಷ್ಟೇ, ಈ ರಕ್ತದಾನದ ಒಂದು ಮಹತ್ವವನ್ನು ಅರಿತುಕೊಂಡು ಆದಷ್ಟು ನಮ್ಮ ಕೈಲಾದಷ್ಟು ರಕ್ತವನ್ನು ಆಗಾಗ ದಾನ ಮಾಡ್ತಾ ಎಷ್ಟು ಜೀವಗಳನ್ನು ರಕ್ಷಿಸುವಲ್ಲಿ ನೀವು ಮಹತ್ವದ ಪಾತ್ರವನ್ನು ವಹಿಸಿ ಅಂತ ಕೇಳಿಕೊಳ್ತೇನೆ. ಗುಡ್ ಮಾರ್ನಿಂಗ್, ನಮಸ್ತೆ. ನಾವು ತೇಜಸ್ವಿನಿ ಹಾಸ್ಪಿಟಲಿಂದ ಬಂದಿದ್ದೇವೆ. ನಮ್ಮ ಹಾಸ್ಪಿಟಲ್ ಮತ್ತು ಮುರಳಿ ಸರ್ ಒಳ್ಳೆ ರಿಲೇಷನ್ ಇದೆ. ಆಲ್ಮೋಸ್ಟ್ ನಾನು 3 ವರ್ಷದಿಂದ ಕೆಲಸ ಮಾಡ್ತೇನೆ ತೇಜಸ್ವಿನಿ ಹಾಸ್ಪಿಟಲ್. ಸೊ ಇದು ಆಲ್ಮೋಸ್ಟ್ 5th ಕ್ಯಾಂಪ್ ಅನ್ಸುತ್ತೆ. ಸೊ ಸರ್ ತುಂಬ ಇಮ್ಮಿಡಿಯೇಟಾಗಿ ನಮಗೆ ರೆಸ್ಪಾನ್ಸ್ ಕೊಡ್ತಾರೆ. ನಮಗೆ ಕ್ಯಾಂಪ್ ಬೇಕಾದರೆ ಇಮ್ಮಿಡಿಯೇಟ್ಲಿ ರೆಸ್ಪಾನ್ಸ್ ಸಿಗ್ತದೆ. ಮತ್ತು ಇಲ್ಲಿ ಒಳ್ಳೆ ಪೊಲೀಸ್ಗಳಿದ್ದಾರೆ, ಗೃಹರಕ್ಷಕರಿದ್ದಾರೆ, ಒಳ್ಳೆ ನಮಗೆ ಬ್ಲಡ್ ಸಿಗ್ತದೆ. ಅದರಲ್ಲಿ ಹಿಮೋಗ್ಲೋಬಿನ್ ಅಂಶ ಸಹ ಒಳ್ಳೆ ಉಂಟು. ಸೊ ನಮಗೆ ಈ ರಕ್ತ ತುಂಬ ಉಪಯೋಗ ಆಗ್ತದೆ. ನಮ್ಮ ಹಾಸ್ಪಿಟಲಲ್ಲಿ ಆಗಾಗ ಟ್ರಾಮಾ ಕೇಸಸ್ ಎಲ್ಲ, ಸರ್ಜರಿ ಕೇಸಸ್ ಎಲ್ಲ ಇರುತ್ತೆ. ಅದಕ್ಕೆ ರಕ್ತದ ಅನಿವಾರ್ಯತೆ ತುಂಬ ಇದೆ. ಸೊ ಆಲ್ಮೋಸ್ಟ್ ನಮಗೆಲ್ಲ ಈ ಕೊಟ್ಟ ಬ್ಲಡ್ ಎಲ್ಲ ಆಲ್ಮೋಸ್ಟ್ ಒಳ್ಳೆ ಯೂಸ್ ಆಗ್ತದೆ ನಮಗೆ. ಸೊ ಇಟ್ ಹ್ಯಾಸ್ ಬೀನ್ ವೆರಿ ಯೂಸ್ಫುಲ್ ಟು ಅಸ್. ದಿ ಡೊನೇಷನ್ ಆಫ್ ಬ್ಲಡ್ ಡೊನೇಷನ್ ಬೆನಿಫಿಟ್ಸ್ ಈಸ್ ನೈಸ್ಲಿ ವೆರಿ ಎಕ್ಸ್ಪ್ಲೈನ್ಡ್ ಬೈ ಡಾಕ್ಟರ್ ಮುರಳಿ ಸರ್. ಸೊ ಹೆಚ್ಚು ಹೇಳಲು ಏನು ಇಲ್ಲ ನನಗೆ. ಬಟ್ ಬ್ಲಡ್ ಡೊನೇಷನ್ ಕ್ರೈಟೀರಿಯಾ ಅಂದರೆ ಕೊಡಬೇಕಾದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸ್ವಲ್ಪ ಸ್ಟ್ರಿಂಜೆಂಟ್ ಇದೆ. ಸ್ಟ್ರಿಂಜೆಂಟ್ ಅಂದರೆ ಸ್ವಲ್ಪ ಸ್ಟ್ರಿಕ್ಟ್ ಉಂಟು. ಯಾಕೆಂದರೆ ಹಿಮೋಗ್ಲೋಬಿನ್ ಅಂಶ ಅದು ಇಂಪಾರ್ಟೆಂಟ್. 12.5 ಅಂತ ಹೇಳ್ತೇವೆ ನಾವು. ಎಸ್ಪೆಷಲಿ ಮಹಿಳೆಯರಲ್ಲಿ ಅದು ಸ್ವಲ್ಪ ನೋಡಬೇಕಾಗ್ತದೆ. ಬಿಕಾಸ್ ಅವರಿಗೆ ಸ್ವಲ್ಪ ಬ್ಲಡ್ ಲಾಸ್ ಎಲ್ಲ ಇದ್ದ ಕಾರಣ 12.5 ಕಟ್ ಆಫ್ ಹಿಮೋಗ್ಲೋಬಿನ್ ಅದನ್ನು ನಾವು ಚೆಕ್ ಮಾಡ್ತೇವೆ. ಗಂಡಸರಿಗೆ ಅಷ್ಟು ಚೆಕ್ ಮಾಡೋದಿಲ್ಲ, ಹೆಂಗಸರಿಗೆ ಸ್ವಲ್ಪ ಚೆಕ್ ಮಾಡಿ ಬ್ಲಡ್ ತೆಗಿತೇವೆ. ಅದು ಬಿಟ್ಟರೆ ಜನರಲ್ ಹೆಲ್ತ್ ಒಳ್ಳೆ ಇರಬೇಕು. ಶುಗರ್ ಇದ್ದರೆ, ಶುಗರ್ ಕಂಟ್ರೋಲ್ ಇದ್ದರೆ ಒಳ್ಳೆಯದು. ಬ್ಲಡ್ ಪ್ರೆಷರ್ ನಾವು ಚೆಕ್ ಮಾಡ್ತೇವೆ. ಇಟ್ ಶುಡ್ ಬಿ ಅಪ್ ಟು 140 to 90, 140/90 ಅಂತ ಹೇಳ್ತೇವೆ. ಅದಿರಬೇಕು. ಬೇರೆ ಏನು ದುಶ್ಚಟಗಳು ಇರಬಾರ್ದು, ಆಲ್ಕೋಹಾಲಿಕ್ ಎಲ್ಲ ಇರಬಾರ್ದು. ಸ್ಮೋಕಿಂಗ್ ಮ್ಯಾಕ್ಸಿಮಮ್ ಇಟ್ ಶುಡ್ ಬಿ ಕಂಟ್ರೋಲ್ಡ್ ವಿದಿನ್ 48 hours ಸ್ಮೋಕ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದರ್ ದೆನ್ ದಟ್ ಬೇರೆ ಯಾವ ರೋಗಗಳು, ಎಲರ್ಜಿ ಟೆಸ್ಟ್ ಅದು ಯಾವುದು ಇರಬಾರ್ದು, ಎಲರ್ಜಿಗಳು ಯಾವುದು ಇರಬಾರ್ದು. ಅದು ಬಿಟ್ಟರೆ ಬೇರೆ ಏನು ಅಷ್ಟೇನು ಕ್ರೈಟೀರಿಯಾ ಇಲ್ಲ. ಬ್ಲಡ್ ಯಾರೂ ಕೊಡ್ಬೋದು. ಏಜ್ ಲಿಮಿಟ್ ಇಸ್ ಬಿಟ್ವೀನ್ 18 to 65 years ಅಷ್ಟೇ. ಸೊ once again I would like to thank Dr. Murali sir and Dr. Kishan sir for giving us the opportunity to be a part of this camp.
ಡಾಕ್ಟ್ರು ನೋಡಿ ಕೊಟ್ಟರೆ ಫ್ರೀ ಜ್ಯೂಸ್ ಸಿಗ್ತದೆ, ಸರ್ಟಿಫಿಕೇಟ್ ಸಿಗ್ತದೆ. ಇದನ್ನು ನಿಮಗೆ ಬೇಕಾದಾಗ ಆಸ್ಪತ್ರೆಗಳಿಗೆ ಹೋಗಿ ತೋರಿಸಿದ್ರೆ ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಹೋಗ ರಕ್ತವನ್ನು ನೀವು ಸುಲಭವಾಗಿ ಪಡೆದುಕೊಳ್ಬೋದು. ಇದು ನನ್ನ ಇವತ್ತು ಕಳೆದ 12 ವರ್ಷಗಳಲ್ಲಿ ಇವತ್ತು 32ನೇ ಬಾರಿ ರಕ್ತ ಕೊಡ್ತಾ ಇದ್ದೇನೆ. ನನ್ನ ಯುವಕ ಮಿತ್ರರಲ್ಲೆಲ್ಲ ಅದೇ ನನ್ನ ಕೋರಿಕೆ. ರಕ್ತವನ್ನು ಕೊಟ್ಟು ಪ್ರಾಣ ಉಳಿಸಲಿಕ್ಕೆ ವೈದ್ಯರೇ ಆಗಬೇಕು ಅಂತ ಇಲ್ಲ. ನಾವು ಜನಸಾಮಾನ್ಯರು ಬೇರೆಯವರ ಪ್ರಾಣವನ್ನು ಉಳಿಸ್ಬೋದು. ಹೇಗೆಂದರೆ ರಕ್ತದಾನ ಮಾಡೋದರ ಮೂಲಕ. ಇವತ್ತು ಜಿಲ್ಲಾ ಗೃಹ ಷಕದಳ ಮತ್ತು ಪೌರಕ್ಷ ಇಲಾಖೆ ಜಿಲ್ಲಾ ಕಮಾಂಡ್ ಡಾಕ್ಟರ್ ಮುರಳಿ ಚೌಧರಿ ಇವರ ನೇತೃತ್ವದಲ್ಲಿ ಇವತ್ತು ರಕ್ತದಾನ ಶಿಬಿರ ನಡೆಸಲಾಯಿತು. ಈ ರಕ್ತದಾನ ಶಿಬಿರಕ್ಕೆ ತೇಜಸ್ವಿನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿಯ ವೈದ್ಯರು ಕೂಡ ಆಗಮಿಸಿದರು. ಈ ಶಿಬಿರದಲ್ಲಿ ಸುಮಾರು ನಮ್ಮ ಗೃಹ ರಕ್ಷಕರು ಎಲ್ಲ ಗೃಹ ರಕ್ಷಕರು ಇವತ್ತು ರಕ್ತದಾನ ಮಾಡಿದ್ದಾರೆ. ಉದ್ದೇಶ ರಕ್ತದಾನ ಮಾಡಿ ಜನರ ಜೀವವನ್ನು ಉಳಿಸುವಲ್ಲಿ ನಮ್ಮ ಗೃಹ ರಕ್ಷಕರು ಜಿಲ್ಲಾ ಕಮಾಂಡ್ ನೇತೃತ್ವದಲ್ಲಿ ಪ್ರತಿ ಸಲ ಕೂಡ ರಕ್ತದಾನ ಶಿಬಿರ ನಡೆಸ್ತಾರೆ. ಹಾಗಾಗಿ ಇವತ್ತು ಕೂಡ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ.